ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಈಗ ಕಂಬಳದ ಸೀಸನ್ ಆರಂಭಗೊಂಡಿದೆ ಅನ್ನುವಂಥದ್ದನ್ನು ಹೇಳಬಹುದು. ಇನ್ನೇನು ಕೆಲವು ದಿನಗಳಲ್ಲಿ ಪ್ರಥಮ ಕಂಬಳ ನಡೆದು ಆ ಬಳಿಕ ಬೆಂಗಳೂರು ಕಂಬಳ ಬಹುಶಃ ಇಡೀ ತುಳುನಾಡಿಗೆ ಬಹಳಷ್ಟು ಕಾತರದಿಂದ ಕಾಯ್ತಾ ಇದೆ. ತುಳುನಾಡಿನ ಜನರಷ್ಟೇ ಒಂದು ಕಾತರದಿಂದ ಇಡೀ ರಾಜ್ಯದ ಜನರು ಕೂಡ ಕಾಯ್ತಾ ಇದ್ದಾರೆ. ರಾಜ್ಯದ ರಾಜಧಾನಿಯಲ್ಲಿ ನಡೆಯುವಂತಹ ಬೆಂಗಳೂರು ಕಂಬಳ ಹೇಗೆ ನಡೆಯುತ್ತೆ ಅನ್ನುವಂಥ ಬಗ್ಗೆ ವ್ಯಾಪಕ ಕುತೂಹಲಗಳಿದೆ. ಹಾಗಿದ್ದಾಗ ನಮಗೆ ಕಂಬಳ ಅಂದರೆ ಏನು ಅನ್ನುವಂಥದ್ದು ನಾವು ಕರಾವಳಿಯವರಿಗೆ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯವರಿಗೆ ಗೊತ್ತಿರುತ್ತೆ. ಕಂಬಳ ಹೇಗೆ ನಡೆಯುತ್ತೆ, ಅದರ ಪದ್ಧತಿಗಳೇನು, ಅಥವಾ ಅದರಲ್ಲಿರುವಂತಹ ವಿಧಗಳೆಷ್ಟು, ಯಾವ ಆಧಾರದ ಮೇಲೆ ವಿಜೇತ ಜೋಡಿ ಕೋಣಗಳನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು. ಆದರೆ ಇದರ ಬಗ್ಗೆ ಇಡೀ ರಾಜ್ಯದ ಜನತೆಗೆ ಒಂದು ಮಾಹಿತಿ ಇರಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದರೆ ಬಹುತೇಕರಿಗೆ ಕಂಬಳವನ್ನು ನೋಡಿದ್ದಾರೆ, ಅದರ ಸ್ಪಷ್ಟವಾದ ಮಾಹಿತಿ ಇಲ್ಲ, ಅದರ ರೂಪುರೇಷೆಗಳ ಬಗ್ಗೆ ಅರಿವಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಡೀ ರಾಜ್ಯದ ಜನತೆಗೆ ಕಂಬಳ ಅಂದರೆ ಏನು, ಅದರ ಮೂಲ ಒಂದು ಸ್ಪರ್ಧೆ ಹೇಗೆ ನಡೆಯುತ್ತೆ, ಅದರಲ್ಲಿರುವಂತಹ ವಿಧಗಳೆಷ್ಟು, ವಿಭಾಗಗಳೆಷ್ಟು, ಹೇಗೆ ಆ ವಿಜೇತರನ್ನು ಆಯ್ಕೆ ಮಾಡ್ತಾರೆ, ಎಲ್ಲವನ್ನು ಕೂಡ ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದಕ್ಕೆ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಸೊ ಇವತ್ತು ಈ ಕಂಬಳ ಅಂದರೆ ಏನು ಅನ್ನುವಂಥ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಕರಾವಳಿಯ ಕಂಬಳ ಕೂಟಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥವರು, ಅಥವಾ ಕಂಬಳದ ಕ್ಷೇತ್ರದಲ್ಲಿ ಒಂದು ಅಪಾರವಾದ ಅನುಭವವನ್ನು ಪಡೆದಿರುವಂಥವರು, ತೀರ್ಪುಗಾರರಾಗಿ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಕಂಬಳ ಆದಷ್ಟು ರಂಜನೀಯ ಆಗಬೇಕಂತ ಆದರೆ ಅದು ಉದ್ಘೋಷಣೆ ಕೂಡ ಅಷ್ಟೇ ಸುಂದರವಾಗಿ ಅಂದವಾಗಿರಬೇಕು, ಅದನ್ನು ಮಾಡ್ತಾ ಇರುವಂಥವರು. ಅದರ ಜೊತೆಗೆ ಈಗ ನಡೀತಾ ಇರುವಂತಹ ಬೆಂಗಳೂರು ಕಂಬಳ ಏನಿದೆ, ಬೆಂಗಳೂರು ಕಂಬಳವನ್ನು ಆಯೋಜನೆ ಮಾಡ್ತಾ ಇರುವಂತಹ ಬೆಂಗಳೂರು ಕಂಬಳ ಸಮಿತಿಯ ಸಂಚಾಲಕ ಕಾರ್ಯದರ್ಶಿ ಕೂಡ ಆಗಿರುವಂತಹ ನಿರಂಜನ್ ರೈ ಮಠಂತಬೆಟ್ಟು, ಜೊತೆಗೆ ಪುತ್ತೂರು ಕಂಬಳದಲ್ಲಿ ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಸಮಿತಿಯ ಗೌರವ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಬಹಳಷ್ಟು ಕಂಬಳದ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಯ ಮೂಲಕ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅನ್ನುವಂಥದ್ದನ್ನು ಹೇಳ್ತಾ, ಸರ್ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಇವತ್ತು ಈ ಒಂದು ಸಂಚಿಕೆಯ ಮೂಲಕ ಒಂದು ಕಂಬಳದ ಬಗ್ಗೆ ತಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅಂದರೆ ಬಹುಶಃ ಇಡೀ ರಾಜ್ಯದ ಜನತೆಗೆ ಅಥವಾ ದೇಶದ ಜನತೆಗೆ ಕಂಬಳ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥ ನೆಲೆಯಲ್ಲಿ, ಕಂಬಳ ಅಂದರೆ ಮೊದಲಿನ ಒಂದು ಹಂತ, ಅಂದರೆ ಕಂಬಳ ಮೊದಲು ಆರಂಭಗೊಂಡಿದ್ದು ಹೇಗೆ ಬೆಳೆದುಕೊಂಡು ಬಂತು, ಮತ್ತು ಒಂದು ಕಂಬಳದ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದು. ಕಂಬಳ ಅಂತ ಹೇಳಿದರೆ ಅದು 1,000 ವರ್ಷಗಳ ಇತಿಹಾಸ ಅಂತ ಇದೆ ಎಂಬುದಾಗಿ ಅನೇಕ ಶಾಸನಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಬಾರ್ಕೂರು ಶಾಸನ, ಬೇರೆ ಬೇರೆ ಶಾಸನಗಳು, ಈ ಶಾಸನಗಳಿಂದ 1,000 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವಿದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಕಂಬಳ ಅಂತ ಹೇಳಿದರೆ ಕಂಪ ಕಳೆ ಅಂತ, ಒಂದು ಕಂಪ ಅಂತ ಹೇಳಿದರೆ ಒಂದು ಜಾಗ, ಅದರಲ್ಲಿ ಒಂದು ಕೆಸರು ಮಿಶ್ರಿತ ಒಂದು ನೀರಿನ ವ್ಯವಸ್ಥೆಗಳು. ಈ ಕಂಪ ಕಳವೇ ಕಂಬಳ ಆಗಿದೆ ಅಂತ ಹೇಳಿ ನಾವು ಹಿರಿಯರಿಂದ ತಿಳಿದುಕೊಂಡಿದ್ದೇವೆ. ಕಂಬಳ ಅಂದರೆ ಈಗ ಹಿಂದೆ ಕೃಷಿಕರು ಈ ಕೋಣಗಳನ್ನು ಉಳುಮೆಗಾಗಿ ಬಳಸ್ತಿದ್ದರು. ಆ ನಂತರ ಆ ಒಂದು ಮನೋರಂಜನೆಗಾಗಿ ಅವರವರ ಕೋಣಗಳನ್ನೇ ಆ ಗದ್ದೆಯಲ್ಲಿ ಓಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಅದರಲ್ಲಿ ಕೆಲವು ಅವರ ಮನೆಯ ಹತ್ತಿರದ ಕೋಣ, ಆ ಊರಿನ ಕೋಣಗಳು ಎಲ್ಲ ಸೇರಿ 10-25 ಜೊತೆ ಕೋಣಗಳು ಸೇರಿಕೊಂಡು ಅದರಲ್ಲಿ ಬಹುಮಾನವಾಗಿ ಬಾಳೆಯ ಗೊನೆ ಅಥವಾ ಇದು ಎಳ್ನೀರಿನ ಗೊನೆ, ಈ ಗೊನೆಗಳನ್ನು ಇಟ್ಟುಕೊಂಡು ಬಹುಮಾನವನ್ನು ಘೋಷಿಸ್ತಿದ್ರು. ಈ ಕಂಬಳದಲ್ಲಿ ಒಂದು ದೈವಿಕ ಆರಾಧನೆ ಇದೆ. ಇದೆಲ್ಲವನ್ನು
ಈ ಕಂಬಳದ ಒಂದು ಗದ್ದೆಯನ್ನು ಉಳುವಾಗ ಆ ಗದ್ದೆಯನ್ನು ಉತ್ತ ನಂತರ ಅದಕ್ಕೆ ಬೇರೆ ಬೇರೆ ಆರಾಧನೆಗಳಿವೆ, ಈ ಪೂಕರೆ ಹಾಕುವುದು ಅದೆಲ್ಲ ಇದೆ. ಅದಕ್ಕೆ ಮುಂಚೆ ಈ ಸ್ಪರ್ಧೆಯನ್ನು ಮಾಡಿಕೊಂಡು ಮಧ್ಯಾಹ್ನ ಸಂಜೆ ಆಗೋ ಇದನ್ನು ಮುಗಿಸ್ತಿದ್ರು. ಆ ಲೈಟ್ಗಳ ವ್ಯವಸ್ಥೆಗಳಿರಲಿಲ್ಲ, ನಂತರ ದೊಡ್ಡ ದೊಡ್ಡ ಬಹುಮಾನಗಳಿರಲಿಲ್ಲ. ಆ ಒಂದು ಪ್ರೀತಿಗಾಗಿ, ಒಂದು ಶಾಂತಿಗಾಗಿ, ಪರಸ್ಪರ ಅನ್ಯೋನ್ಯತೆಗಾಗಿ ತನ್ನ ಮನೆಯ ಪಕ್ಕದ ಕೋಣಗಳು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ವು, ಸಂತೋಷವಾಗಿದ್ದರು. ಇದೊಂದು ಸ್ಪರ್ಧೆ ಆಗಿರಲಿಲ್ಲ, ಪೈಪೋಟಿ ಆಗಿರಲಿಲ್ಲ, ಸಂತೋಷದಿಂದ ಈ ಆಚರಣೆ ಅಂತ ಹೇಳಿ ಮಾಡಿಕೊಂಡಿದ್ದ ಅಂತ ನಾನು ತಿಳಿದುಕೊಂಡಿದ್ದೇನೆ. ಓಕೆ, ಹಾಗೆ ಬೆಳೆದುಕೊಂಡು ಬಂದದ್ದು. ಬಳಿಕ ಅಂದ್ರೆ ಅದರಲ್ಲೂ ಕೂಡ ಒಂದು ಸಾಂಪ್ರದಾಯಿಕವಾಗಿ ನಡೆಯುವಂತಹ ಒಂದು ಕಂಬಳದ ಆಚರಣೆಗಳಿದೆ, ಜೊತೆಗೆ ಈಗ ಕ್ರೀಡೆಯ ರೂಪವನ್ನು ಪಡೆದುಕೊಂಡಿರುವಂತದ್ದು ಕೂಡ ಇದೆ. ಅದರ ಬಗ್ಗೆ ಹೇಳೋದಿದ್ರೆ ನೋಡಿ, ಈ ಕೆಲವು ಕಂಬಳಗಳು ಈಗ ಕೂಡ ಒಂದು ದೇವರ ಆರಾಧನೆಯಾಗಿ ಮಾಡ್ತಾ ಇದೆ. ಈಗ ನಾವು ಇಲ್ಲಿ ಬಲ್ಲಮಂಜದಲ್ಲಿ ಕಂಬಳವನ್ನು ನೋಡ್ತೇವೆ. ಬಲ್ಲಮಂಜದ ಕಂಬಳ, ಶೇಷನಾಗ ಜೋಡುಕರೆ ಕಂಬಳ, ಅಲ್ಲಿ ಒಂದು ಪ್ರತೀತಿ ಇದೆ. ಮಧ್ಯಾಹ್ನದ ಪೂಜೆ ಇಲ್ಲ ದೇವರಿಗೆ. ಯಾಕಂತ ಹೇಳಿದ್ರೆ ದೇವರು ಬಂದು ಅವರ ದೇವರ ಕಟ್ಟೆಯಲ್ಲಿ ಕುಳಿತು ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ ಎಂಬ ಪ್ರತೀತಿಯಿಂದ ದೇವರಲ್ಲಿ ಇಲ್ಲದಾಗ ದೇವರಿಗೆ ಪೂಜೆ ಯಾಕೆ? ಮಧ್ಯಾಹ್ನ ಪೂಜೆ ಇಲ್ಲ, ಅದು ದೇವರ ಸ್ವರೂಪವಾಗಿ ನಡೀತಾ ಇದೆ. ಮತ್ತೊಂದು ವಿಷಯಗಳಿದೆ, ಪುತ್ತೂರು ಕಂಬಳ ಇರಲಿ, ಬೇರೆ ಬೇರೆ ಕಂಬಳ, ಆಚೆ ವಂಡಾರು, ದೊಡ್ಡ ದೊಡ್ಡ ಕಂಬಳಗಳೆಲ್ಲ ಮುಲ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಅಲ್ಲಿ ಬಹುಮಾನ ಪವನಿದ್ರು ಕೂಡ ಅಲ್ಲಿ ಕೋಣಗಳ ವಿಜೇತನಿಗೆ ಕೊಡುವಂಥದ್ದು ಲಿಂಬೆಹಣ್ಣು. ಪ್ರಥಮವಾಗಿ 2 ಲಿಂಬೆಹಣ್ಣು ಮತ್ತು ಸೆಕೆಂಡ್ ಇಯರ್ ಬಂದವನಿಗೆ 1 ಲಿಂಬೆಹಣ್ಣು ಕೊಡ್ತಾರೆ. ಆ ನಂತರ ಅದರಲ್ಲಿ ಬಹುಮಾನ ಕೊಡ್ತಾರೆ. ಆದರೆ ಅದು ಅಲ್ಲಿಯ ಅರಸರು ಮಧ್ಯಾಹ್ನ ಊಟ ಮಾಡುವುದಿಲ್ಲ. ಮುಲ್ಕಿ ಈಗ ಕೂಡ ಸೀಮೆಯ ಅರಸರು ಅಲ್ಲಿ ಊಟ ಮಾಡೋದಿಲ್ಲ, ವ್ರತದಲ್ಲಿ ಕೂತಿರ್ತಾರೆ. ಮತ್ತು ಬಂದ ಕೋಣಗಳ ಯಜಮಾನರು ಕೂಡ ಯಾವುದೇ ರೀತಿಯ ಇಲ್ಲಿ ಎಲ್ಲರಿಗೂ ಸಹಕಾರ ಕೊಡ್ತಾರೆ. ಇಲ್ಲಿ ಕೂಡ ಒಂದು ಆರಾಧನೆಯ ಸ್ವರೂಪವಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಂಬಳಗಳಿದೆ, ಈಗ ನನಗೆ ನೆನಪಿಗೆ ಬರುವುದಿಲ್ಲ. ಈಗ ಪುತ್ತೂರಿನ ಕಂಬಳದಲ್ಲಿ ಕೂಡ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದದಿಂದ ನಡೆಯುವಂತ ನಾವು ಎಲ್ಲರೂ ನಂಬಿಕೊಂಡಿದ್ದೇವೆ. ಎಲ್ಲ ಕಂಬಳಗಳಲ್ಲಿ ಪ್ರಥಮವಾಗಿ ಕೋಣಗಳನ್ನು ಆ ದೇವಲದ ಹತ್ತಿರ ಕರ್ಕೊಂಡು ಹೋಗಿ ಅದರ ಯಜಮಾನರು ಕೂಡ ದೇವರಿಗೆ ನಮಸ್ಕರಿಸಿಕೊಂಡು, ಕಂಬಳದ ಆಯೋಜಕರು ಯಾರಿದ್ದಾರೆ ಅವರು ಪ್ರಥಮವಾಗಿ ದೇವರಿಗೆ ಪ್ರಾರಂಭದಿಂದಲೇ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಒಂದು ಹಾರೆ ಹಾಕಬೇಕಾದ್ರೂ ದೇವರಿಗೆ ಪೂಜೆ ಸಲ್ಲಿಸಿ ಮಾಡೋದು, ಭೂಮಿ ಪೂಜೆ ಮಾಡ್ತಾರೆ. ಆ ನಂತರ ಕಂಬಳ ದಿವಸ ಕೂಡ ದೇವರ ಅನುಗ್ರಹವನ್ನು ಬೇಡಿಕೊಂಡು ಅಲ್ಲಿ ಪೂಜೆ ಪುರಸ್ಕಾರವನ್ನು ಸಲ್ಲಿಸಿಕೊಂಡು ಆ ಕಂಬಳ ಪ್ರಾರಂಭ ಆಗ್ತದೆ. ದೇವರ ಕಂಬಳ ಅಂತೇಳಿ ಎಲ್ಲ ಕಡೆ ಅದೇ ರೀತಿಯ ಪ್ರಾರಂಭ ಆಗ್ತದೆ. ಓಕೆ, ಹೌದು. ಇನ್ನು ಅದರ ಒಟ್ಟಿಗೆ ಈ ಬಾರೆ ಕಂಬಳ, ಕಂಡಕೋರಿ, ಅದು ಕೂಡ ಕಂಬಳದ ಜೊತೆಗೆ ಮಿಳಿತವಾಗಿರುವಂಥದ್ದು. ಹೌದು, ಅದು ಅದರ ಬಗ್ಗೆ ನೋಡಿ. ಈಗ ಒಂದು ಗದ್ದೆಯನ್ನ ನಾಳೆ ಅದಕ್ಕೆ ಬಿತ್ತಲಿಕ್ಕಿದೆ. ಇವತ್ತು ಒಂದು ಪೂಕರೆ ಹಾಕುವಂಥ ಸಂಪ್ರದಾಯ ಇದೆ, ಖಂಡದ ಕೋರಿ ಅಂತಾರೆ. ಅದು ಬೇರೆ ಬೇರೆ ಒಂದೊಂದು ಗದ್ದೆ ಕಡೆಗಳಲ್ಲಿ ಬೇರೆ ಬೇರೆ. ಈಗ ಈಚೆ ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿ ಇದ್ರೆ, ಉಡುಪಿಗಳಲ್ಲಿ ಬೇರೆ ರೀತಿ ಇದೆ. ಆ ಪ್ರದೇಶಕ್ಕೆ ಅನುಗುಣವಾಗಿ ಈ ದೈವಿಕ ಸಂಪ್ರದಾಯಗಳು ನಡೀತಾ ಇದೆ. ಈಗ ನಾಗರ ಬಣ ಇದ್ರೆ ಆ ದೇವರಿಗೆ, ನಾಗನಿಗೆ ಕೂಡ ಅಲ್ಲಿ ಇದು ಸಲ ಪುತ್ತೂರು ಕಂಬಳ ಆಗುವಾಗ ನಾಗದೇವರಿಗೆ ತಂಬಿಲಾದಿ ಪರ್ವಗಳನ್ನೇ ಸಲ್ಲಿಸಿಯೇ ಮತ್ತೆ ಅಲ್ಲಿ ನೋಡಿ. ಪುತ್ತೂರು ಕಂಬಳದಲ್ಲಿ ನಾನೊಂದು ಹೇಳುವಂಥ ಎಕ್ಸಾಂಪಲ್, ಈಗ ಉಳ್ಳಾಲ್ತಿ, ಮಲೆನಾಡು ತಾಯಿ ಉಳ್ಳಾಲ್ತಿಗೆ ಕೂಡ ನಾವು ಪೂಜೆ ಮಾಡಿಕೊಂಡೇ ಪ್ರಾರಂಭ ಮಾಡ್ತೇವೆ. ಅಲ್ಲಿಂದ ಪ್ರಸಾದ ಬರ್ತದೆ, ಧರ್ಮಸ್ಥಳದಿಂದ ಪ್ರಸಾದ ತಗೊಂಡು ಬರ್ತೇವೆ, ಕಾಣತೂರಿಂದ ಪ್ರಸಾದ ತಗೊಂಡು ಬರ್ತೇವೆ. ಆ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಹೇಗೆ ಮಾಡ್ತಾ ಇದ್ರು ಅದನ್ನೇ ಅನುಸರಿಸಿಕೊಂಡು ಅದನ್ನೇ ಮಾಡಬೇಕಾಗ್ತದೆ. ಅಲ್ಲಿಯ ಸ್ಥಳೀಯವಾಗಿ ಪುತ್ತೂರಲ್ಲಿ ನಾನು ಹೇಳುವಂಥದ್ದು ಎಕ್ಸಾಂಪಲ್, ಅಲ್ಲಿ ಒಂದು ನಾಗಬನ ಇದೆ. ಆ ಮೂಲ ನಾಗಬನಕ್ಕೆ ತಂಬಿಲಾದಿ ಪರ್ವವನ್ನು ಕೊಟ್ಟು ನಾವು ಕಂಬಳವನ್ನು ಪ್ರಾರಂಭ ಮಾಡ್ತೇವೆ. ಕರೆ ಮುಹೂರ್ತಕ್ಕೆ ಮುಂಚೆ ಕೂಡ ಆ ಎಲ್ಲ ದೈವಿಕ ಶಕ್ತಿಗಳಿಗೂ ನಾವು ನಮ್ಮ ಪರಂಪರೆಯನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಅದರ ನೆಲೆಗಟ್ಟನ್ನು ಉಳಿಸಿಕೊಂಡು ಇದನ್ನು ಬೆಳೆಸಿಕೊಂಡು ಬರ್ತೇವೆ. ಓಕೆ, ಸೊ ಈ ಮೂಲಕ ಆಗುತ್ತೆ. ಈಗ ಕ್ರೀಡೆಯ ರೂಪದಲ್ಲಿ ನಾವು ನಡೆಸುವಂತಹ ಕಂಬಳ, ಅದರಲ್ಲಿರುವಂತಹ ವಿಧಗಳು, ಅದರಲ್ಲಿರುವಂತಹ ಅಂದ್ರೆ ಒಂಟಿಕರೆ ಅಂತ ಕೇಳಿದ್ದೇವೆ, ಜೋಡುಕರೆ ಅನ್ನುವಂಥದ್ದನ್ನು ನೋಡಿದ್ದೇವೆ. ಅದು ಹೇಗೆ ಅದರ ವಿಭಾಗಗಳು ಅಂತ ನೋಡಿ. ಈಗ ಪ್ರತಿಶತ 95 ಭಾಗ ನಡೆಯುವಂಥದ್ದು ಜೋಡುಕರೆ ಕಂಬಳಗಳೇ. ಹೌದು. ಹಿಂದೆ ನದಿಯ ಬದಿಯಲ್ಲಿ ಎಕ್ಸಾಂಪಲ್ ಸರಪಾಡಿ, ನಾನು ಸಣ್ಣದಿರುವಾಗ ಅಲ್ಲಿ ಒಂಟಿಕರೆ ಕಂಬಳ ಆಗ್ತಿತ್ತು. ಹೆಚ್ಚಿನ ಕಡೆಗೆ ಸುಳ್ಯದಲ್ಲಿ ಕೂಡ ಒಮ್ಮೆ ಒಂಟಿಕರೆ ಕಂಬಳ ಅದನ್ನು ನಾವು ಕೇಳಿದ್ದೇವೆ. ಅದು ಸಮಯವನ್ನ ನೋಡಿಕೊಂಡು ಸ್ಟಾಪ್ ವಾಚ್ ಅನ್ನು ಇರಿಸಿಕೊಂಡು ಎಷ್ಟು ಸೆಕೆಂಡುಗಳಲ್ಲಿ ಕೋಣ ಗುರಿ ಮುಟ್ತದೆ, ಆ ಚಾನ್ಸ್ ಅಂತ ಹೇಳ್ತೇವೆ. ಅದು ಚಾನ್ಸ್ ಅಂತ ಹೇಳಿದ್ರೆ ಅದು ಟೈಮ್ ಇಷ್ಟು ನೋಡ್ಲಿಕ್ಕೆ. ಅದಕ್ಕೆ ಮುಂಚೆ 2 ಸಲ ಓಟ ಇರ್ತದೆ, ಆ ನಂತರ 2 ಸಲ ಓಟ ಕೊಡ್ತೇವೆ. ಕೆಲವು ಕಂಬಳಲ್ಲಿ ಈಗ ಒಂದೇ ಓಟ ಆಗಿದೆ, ಅದು ಒಂದು ಪಾಸ್ ಕೊಡುವುದು ಅಂತ. ಅದು ಪಾಸ್ ಇರುವಂಥದ್ದು ಚಾನ್ಸಿಗೆ. ಆ ಚಾನ್ಸ್ ಅಲ್ಲಿ ಓಡಿಸ್ಬೇಕವ, ಎಷ್ಟು ಅಲ್ಲಿ ಓಡಿತು ಅಂತ ನೋಡ್ತೇವೆ. ಸಮಯದಲ್ಲಿ ಅದರ ಮೂಲಕ ನಾವು ಬಹುಮಾನವನ್ನು ಘೋಷಣೆ ಮಾಡ್ತೇವೆ. ಇದು 3 ಸಲ ಓಡಿಸ್ಲಿಕ್ಕೆ ಮೊದಲು ಆ ಒಂಟಿಕರೆಗಳಲ್ಲಿ ಕೊಡ್ತಾ ಇದ್ರು. ಆ 3 ಸಲದಲ್ಲಿ ಎಷ್ಟರಲ್ಲಿ ಬಂತು, ಈಗ ಲಾಂಗ್ ಜಂಪ್, ಹಾಗೆ ಅದರ ಪ್ರಕಾರವೇ ಕ್ರೀಡೆ ಪ್ರಕಾರವಾಗಿ ಮಾಡ್ತಾ ಇದ್ರು. ಈಗ ಜೋಡುಕರೆ ಕಂಬಳಗಳಲ್ಲೇ
ಹೆಚ್ಚಾಗಿ ಎಲ್ಲ ಕಡೆ ನಡೆಯುವಂಥ 20 ಕಡೆಗಳಲ್ಲಿ ಜಿಲ್ಲೆಗಳಲ್ಲಿ ನಡೆಯುವಂಥ ಕಂಬಳ ಜೋಡು ಕರೆ ಕಂಬಳಗಳೇ. ಆ ಕರೆಗಳಿಗೂ ಕೂಡ ನೋಡಿ ಕೋಟಿ ಚೆನ್ನಯ್ಯ, ಸೂರ್ಯಚಂದ್ರ, ಬೇರೆ ಬೇರೆ ಊರ ಪ್ರದೇಶಗಳ ಹೆಸರು, ಆ ದೇವರ ಹೆಸರು, ಜೋಡು ನುಡಿಗಳನ್ನು ಇರುತ್ತೆ. ಕೋಟಿ ಚೆನ್ನಯ್ಯ ಇದೆಲ್ಲ ಇರುವಂಥದ್ದು. ಅದು ಒಂದು ಸಂದರ್ಭ ಆ ಭಾಗಕ್ಕೆ. ಆ ಕೋಟಿ ಚೆನ್ನಯ್ಯ ಅಂತ ಹೇಳಿದ್ರೆ ಈ ಕೋಟಿ ಚೆನ್ನಯ್ಯರು ಪುತ್ತೂರಿನವರು. ಪುತ್ತೂರಿನಲ್ಲಿ ಖಂಡಿತವಾಗಿ ಕೋಟಿ ಚೆನ್ನಯ್ಯರ ಹೆಸರನ್ನು ಇರಬೇಕಾಗ್ತದೆ. ಬೇರೆ ಕಡೆಗಳಲ್ಲಿ ಕೂಡ ಹೆಚ್ಚಾಗಿ ಕೋಟಿ ಚೆನ್ನೈ ಇದೆ, ಕೆಲವು ಕಡೆಗಳಲ್ಲಿ ಸೂರ್ಯಚಂದ್ರ ಇದೆ, ಕಾಂತಾಬಾರೆ, ಬುಧಾಬಾರೆ, ಈಗ ಬೇರೆ ಬೇರೆ ಹೆಸರುಗಳು. ಹೌದು, ಹೀಗೆ ಹಾಗೆ ನಡೀತಾ ಇದೆ. ಹಾಗೆ ಜೋಡು ಕರೆಗಳಲ್ಲಿ ಜೋಡು ಹೆಸರನ್ನಿಟ್ಟು ಮಾಡುವಂಥದ್ದು. ಸೊ ಅದರಲ್ಲಿ ಇರುವಂತಹ ವಿಭಾಗಗಳೀಗ ಕಂಬಳದ ಓಟದಲ್ಲಿ ಕೋಣಗಳನ್ನು ಓಡಿಸುವುದರಲ್ಲಿ ಇರುವಂತಹ ಸ್ಪರ್ಧೆಯಲ್ಲಿ ಇರುವಂತಹ ವಿಭಾಗಗಳು ಯಾವುದು ಅಂತ? ಸ್ಪರ್ಧೆಗಳಲ್ಲಿ ಹಿಂದೆ ಒಮ್ಮೊಮ್ಮೆ ಕೋಣಗಳು ಹೆಚ್ಚು ಸೇರಲಿಕ್ಕೆ ಬೇಕಾಗಿ ಹಲ್ಲು ಹಾಕದ ಮರಿ ಕೋಣಗಳನ್ನು ಕೂಡ ಒಂದು ವಿಭಾಗ ಇಡ್ತಿದ್ರು. ಆಗ ಈಗ ನಮ್ಮ ಕೋರ್ಟ್ನ ಆದೇಶ ಪ್ರಕಾರ ಹಲ್ಲು ಹಾಕದ ಕೋಣಗಳಿಗೆ ಖಂಡಿತವಾಗಿ ಸ್ಪರ್ಧೆಯ ಅವಕಾಶ ಇಲ್ಲ ಅಂತ ಹೇಳಿ ಘೋಷಣೆ ಆಗಿದೆ. ಅದು ಎಲ್ಲ ಕಂಬಳದ ಕೋಣಗಳ ಯಜಮಾನರು ಅಥವಾ ಕಂಬಳ ಸಂಘಟಕರು ಕೂಡ, ತೀರ್ಪುಗಾರರು ಕೂಡ ಇದನ್ನು ವಿಷಯವನ್ನು ಅರಿತಿದ್ದಾರೆ. ಈಗ ಇರುವಂಥದ್ದು 6 ವಿಭಾಗಗಳು. 6 ವಿಭಾಗಗಳು ಮುಖ್ಯವಾಗಿ ಹಿಂದೆ ಭಾರಿ ಹೆಸರನ್ನು ಪಡೆದಂಥ ಒಂದು ವಿಭಾಗವೇ ಕಣೆಹಲಗೆಯ ಓಟ. ಒಂದು ಕಣೆಹಲಗೆ, ಹಗ್ಗ ಹಿರಿಯ ವಿಭಾಗ, ಹಗ್ಗ ಕಿರಿಯ ವಿಭಾಗ, ಅಡ್ಡ ಹಲಗೆ, ನೇಗಿಲು ಹಿರಿಯ, ನೇಗಿಲು ಕಿರಿಯ, ಹೀಗೆ 6 ವಿಭಾಗಗಳನ್ನು ಆಯ್ಕೆ ಮಾಡಿಕೊಂಡು ಈ ವಿಭಾಗಗಳು ಸ್ಪರ್ಧಾತ್ಮಕವಾಗಿ ನಡೀತದೆ. ಒಂದು ವಿಭಾಗದಲ್ಲಿ ಭಾಗವಹಿಸಿದ ಕೋಣಗಳಿಗೆ ಆ ಕಂಬಳದಲ್ಲಿ ಬೇರೊಂದು ವಿಭಾಗದಲ್ಲಿ ಸ್ಪರ್ಧಿಸುವ ಹಕ್ಕು ಇಲ್ಲ. ಯಾಕಂತ ಹೇಳಿದ್ರೆ ಇದು ಫಸ್ಟ್ಗೆ ಒಮ್ಮೆ ಸೋತು ಹೋದ್ರೂ ಕೂಡ ನಾನು ಇನ್ನೊಂದರಲ್ಲಿ ಓಡಿಸ್ತೇನೆ ಅಂತ ಹೇಳಿ ಓಡಿಸ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು, ಒಂದು ಕಡೆ ಅಡ್ಡ ಹಲಗೆ ಅಥವಾ ಕಣೆಹಲಗೆಯ ಕೋಣಗಳನ್ನು ಒಂದು ಕಂಬಳದಲ್ಲಿ ಓಡಿಸಿದ್ರೆ ಮತ್ತೊಂದು ಕಂಬಳದಲ್ಲಿ ಆ ಜೊತೆ ಕೋಣಗಳನ್ನು ಅಥವಾ ಒಂದು ಕೋಣವನ್ನು ಕೂಡ ಬೇರೆ ವಿಭಾಗದಲ್ಲಿ ಓಡಿಸ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಕಣೆಹಲಗೆ ಈ ಕಂಬಳದಲ್ಲಿ ಓಡಿಸಿದ್ರೆ ಅಥವಾ ಅಡ್ಡ ಹಲಗೆಯಲ್ಲಿ ಈ ಕಂಬಳದಲ್ಲಿ ಓಡಿಸಿದ್ರೆ ಮತ್ತೊಂದು ಕಂಬಳದಲ್ಲಿ ಆ ಕೋಣಗಳನ್ನು ಹಗ್ಗ ಹಿರಿಯ, ಹಗ್ಗ ಕಿರಿಯ ಅಥವಾ ನೇಗಿಲು ಹಿರಿಯ, ಅಡ್ಡಹಲಗೆ ಮತ್ತು ಕಣೆಹಲಗೆ ಕೋಣಗಳನ್ನು ಬೇರೆ ವಿಭಾಗದಲ್ಲಿ ಓಡಿಸಲಿಕ್ಕೆ ಆಗುವುದಿಲ್ಲ. ಆದರೆ ಕಣೆಹಲಗೆಯಲ್ಲಿ ಓಡಿಸಿದ ಕೋಣಗಳನ್ನು ಅಡ್ಡಹಲಗೆಯಲ್ಲಿ ಓಡಿಸಲಿಕ್ಕೆ ಆಗ್ತದೆ, ಅಡ್ಡಹಲಗೆಯಲ್ಲಿ ಓಡಿಸಿದ ಕೋಣಗಳನ್ನು ಕಣೆಹಲಗೆಯಲ್ಲಿ ಓಡಿಸಲಿಕ್ಕೆ ಆಗ್ತದೆ. ಇದು ಅದರ ಕಾನೂನು. ಹಲಗೆ ವಿಭಾಗದಲ್ಲಿ ಓಡಿಸಲಿಕ್ಕೆ ಆಗ್ತದೆ, ಬೇರೆ ವಿಭಾಗಕ್ಕೆ ಆಗುವುದಿಲ್ಲ. ಓಕೆ, ಇದರಲ್ಲಿ ಹೇಗೆ ವಿಜೇತರನ್ನು ಆಯ್ಕೆ ಮಾಡುವಂಥದ್ದು? ಅಂದರೆ ಓಟದ ಸ್ವರೂಪ ಅಂದರೆ ನೇಗಿಲು ಇರುತ್ತದೆ, ಹಲಗೆ ಇರುತ್ತದೆ, ಅದು ಹಗ್ಗ ಆದರೆ ಅದನ್ನು ಹೇಗೆ ಓಡಿಸುವಂಥ ಕ್ರಮಗಳು? ನೇಗಿಲು ಕಿರಿಯ ಅಂತ ಹೇಳಿದರೆ ಜೂನಿಯರ್ ವಿಭಾಗ, ನೇಗಿಲು ಹಿರಿಯ ಅಂತ ಹೇಳಿದರೆ ನೇಗಿಲು ಸೀನಿಯರ್ ವಿಭಾಗ. ನೇಗಿಲು ಕಿರಿಯ ಅಂತ ಹೇಳಿದರೆ 6, ಈಗ ನೋಡಿ ಸರ್ಕೆ ಆಗದ ಕೋಣಗಳಂತೇಳಿ ತುಳುವಳಿ ಹೇಳ್ತೇವೆ. ಸರ್ಕೆ ಅಂತ ಹೇಳಿದರೆ 6 ಹಳ್ಳು ತೆಗೆದ ನಂತರ ಕೂಡ ಅದು ಸರ್ಕೆಯ ಕೋಣಗಳಂತ, ಅದು ಹಿರಿಯ ವಿಭಾಗಕ್ಕೆ ಆಗ್ತದೆ. 6 ಹಳ್ಳು ತೆಗೆಯದ, ಅದು 2 ಹಳ್ಳು ತೆಗೆದರೆ, 4 ಹಳ್ಳು ತೆಗೆದರೆ 6 ಹಳ್ಳಿನವರೆಗೆ ಅದು ಜೂನಿಯರ್ ವಿಭಾಗಕ್ಕೆ ಆಗ್ತದೆ. 6 ಹಳ್ಳಿನ ನಂತರ ಅದು ಸೀನಿಯರ್ ವಿಭಾಗಕ್ಕೆ ಆಗ್ತದೆ. ಆ ವಿಭಾಗವನ್ನು ಅವರು ಯಾರೂ ಕೂಡ ಯಜಮಾನರು ಅದನ್ನು ವಿಭಾಗಕ್ಕೆ ಇಳಿಸ್ತಾರೆ. ಈಗ ಜೂನಿಯರ್ ವಿಭಾಗಕ್ಕೆ ಒಂದು ನೇಗಿಲು ಕಿರಿಯ, ಹಾಗೆ ಕಿರಿಯ ವಿಭಾಗವನ್ನು ಇಳಿಸಿದಾಗ ನಮ್ಮ ವಿಭಾಗ ಪರಿಶೀಲಕರು ಆ ಕೋಣಗಳ ಹಲ್ಲನ್ನು ನೋಡಿ ಆ ವಿಭಾಗವನ್ನು ಪರಿಶೀಲನೆ ಮಾಡಿ ಎಸ್ ಅಂತೇಳಿ ಬಿಟ್ಟರೆ ಅದು ಕಿರಿಯ ವಿಭಾಗದಲ್ಲಿ ಆಗ್ತದೆ. ಮತ್ತೊಂದು ವಿಷಯ ಕೂಡ, ಆ ಕಿರಿಯ ವಿಭಾಗದಲ್ಲಿ ಇಳಿದ ನಂತರ ಆ ಸ್ಪರ್ಧೆಗ ಆಗ ಕೂಡ ಒಂದು ಹಲ್ಲು ತೆಗೆಯುವಂಥ ವ್ಯವಸ್ಥೆಗಳಿದೆ. ಆದರೆ ಅದು ಕೂಡ ಟೆನ್ಷನ್ ಇರ್ತದೆ. ಆದರೆ ಅದು ಕಿರಿಯ ವಿಭಾಗಕ್ಕೆ ತಂದ ನಂತರ ಹಿರಿಯ ವಿಭಾಗ ಆದರೆ ಹಿರಿಯ ವಿಭಾಗದಲ್ಲೇ ಓಡಿಸಬೇಕು, ಕಿರಿಯ ವಿಭಾಗ ಆದರೆ ಕಿರಿಯ ವಿಭಾಗದಲ್ಲಿ ಓಡಿಸಬೇಕು. ಹಿರಿಯ ವಿಭಾಗದಲ್ಲಿ ಈಗ ಹಿರಿಯ ವಿಭಾಗಕ್ಕೆ ವಿಭಾಗ ಪರಿಶೀಲನೆ ಇಲ್ಲ, ಅದು ಸೀನಿಯರ್ಗೆ ಆಯ್ತಾ ಅಂತ ಲೆಕ್ಕ. ಅಡ್ಡ ಹಲಗೆಗೆ ವಿಭಾಗ ಪರಿಶೀಲನೆ ಇಲ್ಲ, ಕಣೆ ಹಲಗೆಗೆ ವಿಭಾಗ ಪರಿಶೀಲನೆ ಇಲ್ಲ. ಸೊ ಆದರೆ ಈಗ ಪ್ರತಿಯೊಂದು ವಿಭಾಗದ ರೂಪರೇಷೆಗಳನ್ನು ಹೇಳಿಕೊಂಡು ಹೋದ್ರೆ, ಅಂದರೆ ನೊಗವನ್ನು ಕಟ್ಟಿರ್ತಾರೆ, ಅದರಲ್ಲಿ ಹೇಗೆ ಅದನ್ನು ಜೋಡಿಸುವಂಥದ್ದು ಹೇಗೆ, ಅದಕ್ಕೆ ಇರುವಂಥ ಹಿನ್ನೆಲೆ ಏನು, ಅದರ ಬಗ್ಗೆ ಹೇಳೋದಿದ್ರೆ ಸರ್. ಈಗ ನಾನೊಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ, ಹೆಚ್ಚಿನವರಿಗೆ ಇದು ಗೊತ್ತಿರೋದಿಲ್ಲ. ಈಗ ನೇಗಿಲ ಅಂತ ಹೇಳಿದರೆ ಈ ಒಂದು ಸಣ್ಣದಾದ ನೇಗಿಲು ಅಂತ ಇರ್ತದೆ. ಮೊದಲು ಉಳುಮೆಗಾಗಿ ದೊಡ್ಡ ನೇಗಿಲನ್ನು ಮಾಡ್ತಾ ಇದ್ರು, ಈಗ ಓಡಿಸ್ಲಿಕ್ಕೆ ಅಂತೇಳಿ ಅನಂತರ ಸುಮಾರು ವರ್ಷಗಳ ನಂತರ ಈ ಓಡಿಸುವ ನೇಗಿಲು ತಯಾರಾಯಿತು. ಈ ಓಡಿಸುವ ನೇಗಿಲನ್ನು ಚಂದವಾಗಿ ಅಕ್ಕಸಾಲಿಗಳಲ್ಲಿ ಮಾಡಿಸಿ, ಅದು ಜಾಸ್ತಿ ವೆಯ್ಟ್ ಇರಬಾರ್ದು, ಅದನ್ನು ಹಿಡಿದುಕೊಂಡು ಓಡಿಬೇಕಲ್ಲ, ಅದು ಜಾಸ್ತಿ ವೆಯ್ಟ್ ಇರಬಾರ್ದು. ಮತ್ತು ಅದಕ್ಕೆ ಆದ ಮರಗಳು, ಅದಕ್ಕೆ ಕೆಲವು ಮರಗಳಿದೆ, ಗಟ್ಟಿಯಾಗಿ ಹಗುರವಾಗಿರುವ ಮರಗಳನ್ನು ಆಯ್ಕೆ ಮಾಡ್ತಾರೆ ಮತ್ತು ನುರಿತ ಅಕ್ಕಸಾಲಿಗರಿಂದ ಅದನ್ನು ಮಾಡಿಸ್ತಾರೆ. ಈಗ ನೊಗಕ್ಕೆ ಕೇವಲ ನೇಗಿಲನ್ನು ಮಾತ್ರ ಕಟ್ಟಿ ಓಡಿಸುವಂಥದ್ದು ಅದು ನೇಗಿಲು ವಿಭಾಗ. ಆನಂತರ ನೊಗ, ನಂತರ ಅದಕ್ಕೆ 2 ಕೋಣಗಳ ಕೋಡುಗಳಿಗೆ
ಒಂದು ಮರ ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಮರ ಅಂತೇವೆ. ಒಂದು ಸ್ಟೀಲ್ನ ರಾಡನ್ನು, ಅದಕ್ಕೆ ಅದು ಸ್ವರೂಪಗಳು ಎಷ್ಟು ಉದ್ದ ಎಷ್ಟು ಅಗಲ ಅಂತ ಎಲ್ಲ ಇದೆ, ರೌಂಡ್ ಆಗಿರುವ ಒಂದು ಸ್ಟೀಲ್ ರಾಡನ್ನು ಕಟ್ಟುವಂಥ ವಿಧಾನಗಳು ಕೂಡ, ಆ ಹಗ್ಗವನ್ನು ಅದಕ್ಕೆ ಒಂದು ಲೂಸ್ ಆಗಿ ಅದಕ್ಕೆ ಓಡುವಾಗ ಏನಾದರೂ ಆಗದಾಗೆ ಅದು ಕಟ್ಟುವವರು ಕೂಡ ಪರಿಣಿತರಿರ್ತಾರೆ. ಅದು ಭಾರಿ ಕಷ್ಟ ಇದೆ. ಹಗ್ಗದ ವಿಭಾಗಕ್ಕೆ ಓಡುವ ಪರಿಣಿತರೇ ಹಗ್ಗವನ್ನು ಕಟ್ಟಬೇಕು, ಇಲ್ಲ ಅಂತ ಹೇಳಿದರೆ ಅದು ಸ್ಪರ್ಧೆಯಲ್ಲಿ ಅದಕ್ಕೆ ತಲೆನೋವಾಗ್ತದೆ, ಅದಕ್ಕೆ ಬೇರೆ ಬೇರೆ ಅದಕ್ಕೆ ಸಮಸ್ಯೆಗಳು, ಅದಕ್ಕೆ ಅದು ಕಟ್ಟುವ ರೀತಿಯಲ್ಲಿ ಅದನ್ನು ಕಟ್ಟಬೇಕು. ಆ ರೀತಿಯಲ್ಲಿ ಕಟ್ತಾರೆ. ತಲೆಗೆ ಇದಕ್ಕೆ ಯಾವುದು ನಮ್ಮ ಮರವನ್ನು ಕಟ್ಟಿದ ಕೋಣಗಳು ಅದು ಹಗ್ಗದ ವಿಭಾಗ, ಮತ್ತೆ ಕಣಹಲಗೆ ವಿಭಾಗಕ್ಕೆ ಕೂಡ ಮರ ಕಟ್ಟುವವರು ಇದ್ದಾರೆ. ಹಾಗೆ ಅಡ್ಡಲಗಿ ವಿಭಾಗಕ್ಕೆ ಮರ ಕಟ್ಟೋದಿಲ್ಲ. ಓಕೆ. ಅದರ ಮೇಲೆ ನೇಗಿಲನ್ನು ಹಿಡ್ಕೊಂಡು ಓಡಬೇಕು. ನೇಗಿಲನ್ನು ಹಿಡ್ಕೊಂಡು ಓಡುವಾಗ ಕೂಡ ಆ ಓಟಗಾರ ಅದಕ್ಕೆ ಮೊದಲೇ ಸುಮಾರು ಕಂಬಳಕ್ಕೆ ಕುದಿ ಕಂಬಳ ಅಂತ ಹೇಳ್ತೇವೆ, ಪ್ರಾಕ್ಟೀಸ್ ಕಂಬಳಗಳು. ಅದರಲ್ಲಿ ಆ ಕೋಣಗಳ ಹೆಜ್ಜೆಗಳನ್ನ, ಕೋಣದ ಕೆಲವು ಕೋಣಗಳು ಏನು ಓಡುವಾಗ ತಪ್ಪಿಸುವಂಥ ಕೋಣಗಳಿದೆ, ಕೆಲವು ಕೋಣಗಳು ಓಟವನ್ನು ಜಾಸ್ತಿ ಓಡುವಂಥ ಇದೆ, ಅದಕ್ಕೆ ಸರಿ ಹೊಂದುವಂಥ ಕೋಣವನ್ನು ಮಾಡಬೇಕು. ಈಗ ಆದರೆ ಈಗ ಓಡುವಾಗ ಮಾತ ಅಂತ ತುಳುವಲ್ಲಿ ಇರುತ್ತೆ, ಮಾತದ ಕೋಣೆ ಇರಲಿ, ಮಾತದು ಉಳಾಯಿದವು ಅಂತ. ಮಾತ ಅಂತ ಹೇಳಿದ್ರೆ ಎಡಭಾಗದ ಕೋಣ, ಎಡಭಾಗದ ಕೋಣ ಒಂದು ಬಲಿಷ್ಠವಾಗಿ ಓಡುವಂಥ ಕೋಣ ಆಗಬೇಕು. ಒಳಭಾಗದ ಕೋಣ ಒಂದು ಸ್ವಲ್ಪ ಅದು ಬಲಿಷ್ಠವಾಗಿ ಓಡಬೇಕು, ಆದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದು ಭಾರಿ ಓಡೋ ಕೋಣವನ್ನು ಎಡದ ಬದಿಗೆ ಇರ್ತಾರೆ. ಮಾತಿಗೆ ದೀತನೆ ಅಂತೇಳಿ, ಉಳಾಯಿಗೆ ದೀತನೆ ಅಂತ ಹೇಳ್ತಾರೆ. ಉಳಾಯಿಗೆ ಅಂತ ಹೇಳಿದ್ರೆ ಬಲಭಾಗಕ್ಕೆ. ಅವು ಭಾರಿ ಬಲಿಷ್ಠವಾದ ಓಟದ ಕೋಣ ಈಗ ಎಡಭಾಗಕ್ಕಿದ್ರೆ ಆ ಕೋಣ ಖಂಡಿತವಾಗಿ ಬಹುಮಾನವನ್ನು ಪಡಿತಾ ಅಂತ ಲೆಕ್ಕ. ಯಾಕಂತ ಹೇಳಿದ್ರೆ ಓಡುವವನಿಗೆ ಆಚೆ ಭಾಗದ ಓಟ ಕಷ್ಟ, ಈಚೆ ಭಾಗದ ಓಟ ಓಡುವವನಿಗೆ ಕೂಡ ಅನುಕೂಲ. ಹಾಗೆ ಓಡುವವ ಕೂಡ ಎಡದ ಬದಿಯಲ್ಲಿ ಓಡಿಕೊಂಡು ಅರ್ಧವರೆಗೆ ಹೋಗಿ ಆ ಕೋಣವನ್ನು ಎಬ್ಬಿಸಿ ವಾಪಸ್ ಬಂದು ಬಲದ ಭಾಗಕ್ಕೆ ಬಂದು ಓಡಿಸಿದ್ರೆ ಅದು ಓಟ ಪರ್ಫೆಕ್ಟ್ ಓಟ ಅಂತ ಲೆಕ್ಕ. ನೇಗಿಲಾಗಿ ಹಗ್ಗವಾಗಲಿ, ಹಗ್ಗ ಕೂಡ ಹಿಡಿಯುವಂಥ ವಿಭಾಗ ಇದೆ, ಅದರ ಹಿಂದೆ ಕೂಟ ಅಂತ ಹೇಳ್ತೇವೆ, ಅದರ ಒಂದು ಎಲುಬು ಇದಲ್ಲ, ಅದರವರೆಗೆ ಹಗ್ಗ ಬಂದು ಓಡಬೇಕು. ಓಡುವಾಗ ಹಗ್ಗ ಲೂಸ್ ಆಗಬಾರ್ದು. ನಾವು ಹೇಳ್ತೇವೆ ಅವನನ್ನು ಕೋಣ ಎಳೆದುಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗಿ ತಪ್ಪು. ಅವನಲ್ಲಿ ಭಾರಿ ಪ್ರಾವೀಣ್ಯತೆ ಇರಬೇಕು. ಯಾವ ಕೋಣ ಆ ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಗ್ರಹಿಸಬೇಕವ, ಇಲ್ಲದೆ ಬಹುಮಾನ ಪಡಿ ಕಷ್ಟ. 12 ಸೆಕೆಂಡ್ 11 ಸೆಕೆಂಡ್ನಲ್ಲಿ ಓಡುವಾಗ ಯಾವ ರೀತಿ ಅದನ್ನು ಗ್ರಹಿಸಬೇಕವ. ಹಾಗೆ ಅದರ ಮೇಲೆ ನಿರ್ಧಾರ ಆಗ್ತದೆ. ಆ 3 ವಿಭಾಗಗಳದ್ದು ಓಟದ ವೇಗದ ಮೇಲೆ ಎಷ್ಟು ಬೇಗ ಗುರಿ ಮುಟ್ತಾರೆ ಅದರ ಮೇಲೆ ವಿಜೇತರನ್ನ ಆಯ್ಕೆ ಮಾಡುವಂಥದ್ದು. ಕಣೆ ಹಲಗೆ ಬಿಟ್ಟು ಕಣೆ ಹಲಗೆ ಅಡ್ಡ ಹಲಗೆ ಬಿಟ್ಟು ಕಣೆ ಹಲಗೆ ಅಡ್ಡ ಹಲಗೆ ಬಿಟ್ಟು ಅಡ್ಡಲಗೆ ಕೂಡ ಸ್ಪರ್ಧೆ, ಅಡ್ಡಲಗೆ ಕೂಡ ಸ್ಪರ್ಧೆ. ಓಕೆ. ಸೊ ಅದರ 5 ವಿಭಾಗ ಸ್ಪರ್ಧೆ, 1 ವಿಭಾಗ ನೀರು ಚಿಮ್ಮಿಸುವಂಥದ್ದು. ಸೊ ಅದು ಹೇಗೆ, ಅದನ್ನ ಎಷ್ಟು ಹೈಟ್ ಅಲ್ಲಿ ಕಟ್ಟಿರ್ತಾರೆ ಸರ್? ನೋಡಿ, ಕಂಬಳಕ್ಕೆ ಶೋಭೆ ಕಣಹಲಗೆ, ಈ ಕೋಣಗಳು ಕೂಡ ಶೋಭೆ ಇಲ್ಲ ಅಂತಲ್ಲ, ಮೊದಲಿನಿಂದ ಒಂದು ಭಾರಿ ಹಿಂದಿನಿಂದಲೂ ಪ್ರಥಮವಾಗಿ ಓಡಿಸಿದ್ದದ್ದು ನಾನು ಕೇಳಿದ ಪ್ರಕಾರ, ನನಗೆ ಅಷ್ಟು ಅನುಭವ ಅಂದರೆ ನನ್ನ ವರ್ಷಕ್ಕಿಂತ ಹಿಂದೆ ನಡೀತಿದ್ದಂಥ ವ್ಯವಸ್ಥೆಗಳು ಕಣಹಲಗೆಯ ಕೋಣಗಳು. ಕಣಹಲಗೆಯ ಕೋಣಗಳನ್ನು, ಕಣಹಲಗೆ ಅಂತೇಳಿದರೆ ಅದು ಇಷ್ಟೇ ಸಣ್ಣ ಒಂದು ಹಲಗೆ. ಈ ಹಲಗೆಯಲ್ಲಿ 2 ಕಾಲನ್ನು ನಿಂತು ಅದರಲ್ಲಿ ಓಡಬೇಕು. ಮತ್ತೆ ಪ್ರಥಮ ಭಾವನೆ ಇಂದಿನಿಂದಲೂ ಇಲ್ಲಿಯವರೆಗೆ 7.5 ಕೋಲ ಅಂತ ಹೇಳ್ತೇವೆ. 7.5 ಕೋಲು ಆ ನೀರನ್ನು ಚಿಮ್ಮಿಸಿ, ಅಲ್ಲಿ ಚಿಮ್ಮಿಸಿದ ವ್ಯವಸ್ಥೆಗಳು ಬರುವುದಿಲ್ಲ. ಆ ಎಲ್ಲಿ ಅದು ನಿಶಾನೆಗೆ ಒಂದು ತೊಟ್ಟು ನೀರಾದರೂ ಹಾರಿದ್ರೆ ಅದು ನಿಶಾನೆ 7.5 ಕೋಲು ಪ್ರಥಮ ಅಂತ ಲೆಕ್ಕ. 6.5 ಕೋಲು 2 ಕಡೆ ಕಟ್ಟಿರ್ತದೆ. ಒಂದು 7.5 ಕೋಲು ಮಿಡ್ಲಲ್ಲಿ ಕಟ್ಟಿರ್ತದೆ, ಆಚೆ ಈಚೆ 6.5 ಕೋಲು ಕಟ್ಟಿರ್ತದೆ. ಆ 6.5 ಕೋಲು ನಿಶಾನಿಗೆ ಚಿಮ್ಮಿದ್ರು ಕೂಡ 2ನೇ ಬಹುಮಾನ ಅವನಿಗೆ. ಹಾಗೆ ಅದಕ್ಕೆ ಕೂಡ ಒಮ್ಮೆಲೆ ಓಡುವಂತಲ್ಲ, 5 ಪಾಸುಗಳನ್ನು ಕೊಟ್ಟಿರ್ತೇವೆ. 5 ಸಲ ಓಡಲಿಕ್ಕೆ ಅವಕಾಶ ಇದೆ. ಆ ನಂತರ ಒಂದು ವೇಳೆ ಇದರಲ್ಲಿ ನೀರೇ ಚಿಮ್ಮಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ನಂತರ ಅಲ್ಲಿಯ ಕಂಬಳದ ಸಂಘಟಕರ ನಿರ್ಧಾರ. ಇನ್ನೊಂದು 2 ಪಾಸ್ ಕೊಡ್ಬೋದಾ ಅಥವಾ ಕೊಡ್ಲಿಕ್ಕಿಲ್ವಾ ಅಂತೇಳಿ. ಕೆಲವು ಕಡೆಗಳಲ್ಲಿ 5 ಪಾಸ್ ಸಾಕು, ಅಂದ್ರೆ ರಾತ್ರಿ ಆಗಿರ್ತದೆ. ಇನ್ನು ಒಂದು ಓಡಿಸಿ ನೀರು ನೋಡಿ ಬಹುಮಾನ ಕೂಡ ಕೊಡುವಂಥ ಪದ್ಧತಿಗಳಿದೆ. ಅದರಲ್ಲೂ ಕೂಡ ನೀರು ನೋಡಿ ಅಂತ ಹೇಳಿದ್ರೆ ಆ ನಿಶಾನೆಯ ಹತ್ತಿರ 6.5 ಕೋಲು ನಿಶಾನೆ ಹತ್ರ ಜಾಸ್ತಿ ನೀರು ಬಂದರೆ ಅಥವಾ 7.5 ಕೋಲು ನಿಶಾನೆ ಹತ್ರ ಜಾಸ್ತಿ ನೀರು ಬಂದರೆ ಆ ನೀರುಗಳನ್ನು ನೋಡಿ ಅಂಕದ ಪ್ರಕಾರವಾಗಿ ಮಾನದಂಡವನ್ನು ನಿರ್ಧಾರ ಮಾಡ್ತಾರೆ ತೀರ್ಪುಗಾರರು ಅಥವಾ ನೀರು ನೋಡುವವರು, ಸಂಘಟಕರು. ಸರ್, ಈಗ ಕಣೆ ಹಲಗೆ ಅಡ್ಡ ಹಲಗೆ ಅದರಲ್ಲಿ ಒಂದಷ್ಟು ಅಂದರೆ ಯಾಕಂತ ಹೇಳಿದರೆ ಓಡುವವರಿಗೆ ಅದು ನೀರ ಒಳಗಿರ್ತದೆ, ಕಾಣುವುದಿಲ್ಲ, ಅದು ಹೇಗಿರ್ತದೆ ಅನ್ನುವಂಥದ್ದು. ಅದು ಈಗ ಕಣೆ ಹಲಗೆ ಅಂತ ಹೇಳಿದರೆ ಕೇವಲ ಒಂದು ಅರ್ಧ ಫೀಟು ಇದು ಮರದ ಇದನ್ನು ಮಾಡಿ ಅದನ್ನು ಇದಕ್ಕೆ ಕಟ್ಟಿರ್ತಾರೆ, ಯಾವುದಕ್ಕೆ ಕೋಣದ ನುಗ್ಗಕ್ಕೆ ಕಟ್ಟಿರ್ತಾರೆ. ಅದರಲ್ಲಿ ನಿಂತುಕೊಂಡು ಕೋಣ ಓಡಿಸುವ ಒಂದು ಕಾಲನ್ನು ಹಲಗೆಯಲ್ಲಿಟ್ಟುಕೊಂಡು ಮತ್ತೊಂದು ಕಾಲನ್ನು ಮುಣೆ ಅಂತ ಹೇಳ್ತೇವೆ, ಅದರ
ಮರದ ಇದಕ್ಕೆ ಇಟ್ಟುಕೊಂಡು ಓಡಿಸುವಂಥದ್ದು. ಓಡುವಾಗ ಅವನು ಹೀಗೆ ಅಲಗಾಡಿಕೊಂಡು ಓಡ್ತಾನೆ. ಅದು ಅವನಿಗೆ ಅದರ ಐಡಿಯಾ ಗೊತ್ತಿರ್ತದೆ. ಈಗ ಭಾರಿ ಜನ ಅದರಲ್ಲಿ ಕಡಿಮೆ ಇದ್ದರು. ಈಗ ಭಟ್ಕಳ ಆಚೆಯಿಂದ ಬೈಂದೂರು ಆಚೆ ಕಡೆಗಳಿಂದ ಭಾರಿ ಜನ ಪರಿಣಿತ ಓಟಗಾರರು ಭಾರಿ ತಯಾರಾಗಿದ್ದಾರೆ. ಹಿಂದೆ ಅದರಲ್ಲಿ ಒಂದು ನಡುವಲ್ಲಿ ಭಾರಿ ಸ್ಕ್ಯಾರ್ಸಿಟಿ ಇತ್ತು, ಕಡಿಮೆ ಓಟಗಾರರು ಇತ್ತು. ಹಿಂದೆ ಸುಮಾರು ಜನ, ಈಗ ನಾರಾ ಯುವರಾಜ್ ಜೈನ್ ಇರ್ಬೋದು, ಅದಕ್ಕಿಂಚೆ ಅಬ್ಬು ಬ್ಯಾರಿ ಅಂಥವರ ಓಟಗಾರರೆಲ್ಲ ಇದ್ದರು. ಈಗ ಅದಕ್ಕೆ ಕೂಡ ಭಾರಿ ಜನ ತಯಾರಾಗಿದ್ದಾರೆ. ಕಣಹಲಗೆ ಕೋಟ ಕೂಡ ಸುಂದರವಾಗಿ ನಡೀತದೆ. ಕಣಹಲಗೆಯಲ್ಲಿ ನೀರುವ ಚಿಮ್ಮುವ ವ್ಯವಸ್ಥೆಗಳಾದರೆ, ಅಡ್ಡ ಹಲಗೆ ಒಂದು 2-3 ಫೀಟ್ ಉದ್ದದ ಹಲಗೆ, ಅದು ಕೂಡ ಹಗುರವಾಗಿರಬೇಕು. ಇದಕ್ಕೆ ಓಟದ ಕೋಣದ ನೊಗಕ್ಕೆ ಅದರ ಮರದ ಇದರಿಂದ ಕಟ್ಟಿ ಅದರಲ್ಲಿ ಇದು ಮಾಡುವಂಥದ್ದು. ಅದು ಓಟದ ಸ್ಪರ್ಧೆಯಲ್ಲಿ ನಿರ್ಧಾರ ಆಗ್ತದೆ. ಅಡ್ಡ ಹಲಗೆ. ಹಾಗೆ ಅಲ್ಲಿ ವಿಜೇತರನ್ನ ಆಯ್ಕೆ ಮಾಡ್ತಾರೆ. ಉಳಿದ ಓಟಗಳಲ್ಲಿ ವೇಗ ನೋಡಿ ಯಾರು ಬೇಗ ಬರ್ತಾರೆ, ಅದರಲ್ಲಿ ಕೂಡ ನೋಡಿ, ಅದರಲ್ಲಿ ಕೂಡ ಒಂದು ವ್ಯವಸ್ಥೆಗಳಿದೆ. ಸೀದಾ ಆಗುವುದಿಲ್ಲ. ಒಂದು ಕಂಬಳ ಕೋಣಕ್ಕೆ ಒಂದು ನೇಗಿಲು ಕಿರಿಯ ವಿಭಾಗದಲ್ಲಿ ಒಂದು 80 ಜೊತೆಗಳು ಕೋಣಗಳು ಇಳಿದ್ರೆ ಅದನ್ನು ಸ್ಪರ್ಧೆಯಾಗಿ ಮಾಡಿಕೊಂಡು 16 ಕೋಣಗಳನ್ನು ಮಾಡಬೇಕು. ಯಾವ ವಿಭಾಗದಲ್ಲಿ ಕೂಡ ಪ್ರೀ ಕ್ವಾರ್ಟರ್ ಫೈನಲ್ ಅಂತ ಇರುತ್ತೆ. ಆ 16 ಭಾಗಗಳನ್ನಾಗಿ 16 ಮಾಡಿ 16 ನಂತರ ಚೀಟಿ ಎತ್ತುವ ಮೂಲಕ ಅವನಿಗೆ ಯಾವ ಕೋಣಗಳು ಬರ್ತದೆ ಅದರ ಪ್ರಕಾರ ಸ್ಪರ್ಧೆ ನಿಗದಿ ಆಗ್ತದೆ. 16ವರೆಗೆ ನಾವು ಇವನು ಚಾನ್ಸಲ್ಲಿ ಓಡ್ತಾನಲ್ಲ ಅದರ ಪ್ರಕಾರವಾಗಿ ಸ್ಪರ್ಧೆಯನ್ನು ತೀರ್ಪುಗಾರ ನಾವು ನಿರ್ಧಾರವನ್ನು ಮಾಡಿ ಕೊಡಬೇಕು. ಅದನ್ನು ಓದಿ ಹೇಳಬೇಕು. ಆನಂತರ ಕರೆ ತೆಗಿಲಿಕ್ಕೆ ಬರಬೇಕು. ಅವನಿಗೆ ಯಾವ ಕರೆ, ಕೆಲವು ಕರೆಗಳು ಕೂಡ ಈಗ ಅದೃಷ್ಟದ ಕರೆಗಳಂತಿದೆ. ಈಗ ಕೆಲವು ಕಡೆ ಅವರಿಗೆ ಗೊತ್ತಿರ್ತದೆ, ನಮಗೆ ಗೊತ್ತಿರುವುದಿಲ್ಲ, ಸಂಘಟಕರಿಗೆ ಗೊತ್ತಿರುವುದಿಲ್ಲ. ಅದು ಅಂದ್ರೆ ಯಾವ ಆ ಕೋಣಗಳಿಗೆ ಯಾವ ಕರೆ ಸೂಕ್ತ ಅಂತೇಳಿ ಅವನು ನಿರ್ಧಾರ ಮಾಡ್ತಾನೆ. ಕೆಲವು ಕಡೆಗಳಲ್ಲಿ ಉದಾಹರಣೆಗೆ ಅವನ ಕಂಬಳದ ಒಂದು ಭಾರಿ ಓಟದ ಕೋಣ ಎಡದ ಬದಿಗಿದೆ ಅಂತ ಆದಾಗ ಆ ಕೋಣಕ್ಕೆ ಅವ ಅಭ್ಯಾಸವನ್ನು ಮಾಡಿರ್ತಾನೆ ಸಣ್ಣದ್ರಿಂದಲೇ. ಆ ಕೋಣದ ಓಟವನ್ನು ನೋಡಿ ಓಡುವಂಥದ್ದು ವ್ಯವಸ್ಥೆಗಳನ್ನು ಮಾಡಿರ್ತಾನೆ. ನಮಗೆ ಗೊತ್ತಾಗೋದಿಲ್ಲ, ನೋಡುವಾಗ ನಮಗೆ ಗೊತ್ತಾಗ್ತದೆ. ಆ ಕೋಣ ಇನ್ನೊಂದು ಓಟದ ಕೋಣದ ಗ್ರಹಿಕೆಯನ್ನು ನೋಡಿಕೊಂಡು ಅದರ ಮುಂದೆ ಓಡ್ತದೆ. ಎಷ್ಟು ಮಾಡಿದರೂ ಆ ಕೋಣವನ್ನು ಹಿಂದೆ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕೋಣಗಳು ಕೂಡ ಇದೆ. ನೋಡಿಕೊಂಡು ಓಡುವಂಥದ್ದು. ನಿಜವಾಗಿ ನಾವು ಕೋಣಗಳನ್ನು ಬಿಡುವಾಗ ಆವತ್ತು ಗೆದ್ದ ಕೋಣ ಆ ಕೋಣದ ಎದುರು ಅರ್ಧದಲ್ಲಿರ್ತದೆ. ಆ ನಂತರ ನಾನು ಒಂದು ಕಡೆ ನೋಡಿದ್ದೇನೆ, ಮಂಜೊಟ್ಟಿಯಲ್ಲಿ ಆ ಕೋಣ ಒಂದು 4-5 ಕೋಲು ಹಿಂದೆ ಇದೆ. ಮಂಜೊಟ್ಟಿಗೆ ಮುಟ್ಟುವ ಈ ಕೋಣ ಹಾರಿ ಪಾಸ್ ಮಾಡಿದೆ. ಅಂತಹ ಎಲ್ಲ ಕೋಣಗಳಿಗೆ ಬುದ್ಧಿವಂತ ಕೋಣಗಳದು. ಆ ಬುದ್ಧಿವಂತ ಕೋಣಗಳು ಹೆಸರನ್ನು ಗಳಿಸ್ತದೆ. ಚೆನ್ನ ಇರ್ಬೋದು, ಪಾಂಡ್ ಇರ್ಬೋದು, ಬೇರೆ ಬೇರೆ ಕೋಣಗಳು ಆ ಹೆಸರನ್ನು ಗಳಿಸಿಕೊಂಡು ಈಗ ಕಂಬಳದಲ್ಲಿ ಪ್ರತೀತಿಯನ್ನು ಪಡೆದುಕೊಂಡಿದೆ. ಈಗ ನಾಗರಾಜ ಅದೆಲ್ಲ ಓಟ ಹಾಗೆ ಓಡಿದೆ. ಅದೆಲ್ಲ ಬಹುಶಃ ಅದು ಕಂಬಳದಲ್ಲಿ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ. ಅದನ್ನು ಯಾರಿಗೂ ಗೊತ್ತು ಕೂಡ ಇರುವುದಿಲ್ಲ. ಅವರು ಆ ಸ್ಪರ್ಧೆ ನೋಡಿದಾಗ ಗೊತ್ತಾಗ್ತದೆ. ಓಕೆ, ಈಗ ಓಡಿಸುವವರಿಗೂ ಕೂಡ ಅಷ್ಟೇ ಚಾಲೆಂಜ್ ಇದೆ ಅನ್ನುವಂಥದ್ದು. ಕೆಲವೊಂದು ಸರ್ತಿ ನಾವು ನೋಡ್ತೇವೆ, ಅಂದರೆ 2 ಕರೆಗಳಲ್ಲಿ ಓಡ್ತಾ ಇರ್ತಾರೆ, ಅಥವಾ ಒಂದು ಕರೆಯಲ್ಲಿ ಓಡ್ತಾ ಇರುವಂಥ ಕೋಣಗಳನ್ನು ಓಡಿಸುವವರು ಏನೋ ಆಯತಪ್ಪಿ ಬಿದ್ದು ಬಿಡ್ತಾರೆ, ಅಥವಾ ಕೋಣಗಳು ಅದರಷ್ಟಕ್ಕೆ ಓಡ್ತದೆ. ಅಂಥ ಸಂದರ್ಭದಲ್ಲಿ ಈ ಕೋಣಗಳು ಅಕಸ್ಮಾತ್ ಆಗಿ ಮೊದಲು ಗುರಿಯನ್ನು ಮುಟ್ಟಿದ್ರು ಅದನ್ನು ವಿಜೇತರಂತ ಪರಿಗಣಿಸ್ತಾರೆ ಹೇಗೆ ಅಂತ? ನಮಗೆ ಕಂಬಳ ಸ್ಪರ್ಧೆಯಲ್ಲಿ ಓಡಿಸುವ ಇರಲಿ, ಓಡಿಸುವ ಇಲ್ಲದಿರಲಿ, ಕಂಬಳ ಕೋಣದಲ್ಲಿ ಓಡಿಸುವಾಗ ಅವು ಬಿದ್ದರೂ ಕೂಡ ಅದು ಫೌಲ್ ಆಗೋದಿಲ್ಲ. ಇಲ್ಲ, ಫೌಲ್ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಈ ಕರೆಯಲ್ಲಿ ಈಗ ಎಕ್ಸಾಂಪಲ್ ಕೋಟಿ ಕರೆಯಲ್ಲಿ ಸ್ಪರ್ಧೆಯಲ್ಲಿ ಓಡುವ ಕೋಣಗಳು ಅಕಸ್ಮಾತ್ ಹಾರಿ ಆಚೆಯ ಇದರಲ್ಲಿ ಗುರಿ ಮುಟ್ಟಿದ್ರು ಕೂಡ ಅದು ಫೌಲೇ. ಆ ಟ್ರ್ಯಾಕಲ್ಲಿ ಓಡಿ ಅವ ಓಟಗಾರ ಇಲ್ಲದಿದ್ರು ಕೂಡ ಗುರಿ ಮುಟ್ಟಿದ್ರೆ ಅದು ವಿಜೇತ ಕೋಣಗಳಂತ ಲೆಕ್ಕ. ಅಲ್ಲಿ ಹಗ್ಗ ಅಥವಾ ಹಿಡಿದವರು ಓಡಿಸುವವರು ಬರುವುದಿಲ್ಲ. ಮೊದಲು ಮಂಜೋಟಿಯನ್ನು ಏರ್ತದ ಅದೇ ಕೋಣ, ಅದೇ ಟ್ರ್ಯಾಕ್ ಅಲ್ಲಿ ಇರ್ತದ, ಅದು ಕೋಣ ವಿಜಯ ಅಂತ ವಿಜಯ ಅಂತ. ಓಕೆ, ಸೊ ಅದರ ಜೊತೆಗೆ ಓಡಿಸುವವರ ಪಾತ್ರ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಎಷ್ಟು ಸೆಕೆಂಡ್ಗಳಲ್ಲಿ ಅವರು ಕರೆಯನ್ನು ಮುಟ್ತಾರೆ ಅನ್ನುವಂಥದ್ದು ಸರ್? ಕೆಲವು ಕೋಣಗಳು ಆಯಾಯ ಪ್ರಾದೇಶಿಕವಾಗಿ ಆ ಕರೆಗಳಲ್ಲಿ 1 ಸೆಕೆಂಡ್ ಜಾಸ್ತಿ ಓಡುವ ಕೋಣಗಳು ಕೂಡ ಇದೆ. ಆ ಕರೆಗಳಿಗೆ ಅನುಕೂಲವಾಗಿ ಕೆಲ ಕರೆಗಳನ್ನು ಮಾಡುವಾಗ ಕೂಡ ನುರಿತ ತಜ್ಞರಿಂದ ಮಾಡಿಸ್ತೇವೆ. ಅಷ್ಟೇ ಚಂದವಾಗಿರಬೇಕು. ಆ ಓಟದ ಕೋಣಗಳ ಗೊರಸಿಗೆ ಅದು ಸಿಕ್ಕಿ ಅದ್ರ ನಾವು ಸ್ಪೈಕ್ ಓಡ್ತೇವಲ್ಲ, ಈಗ ಯುವ ಓಟಗಾರ ಹೇಗೆ ಸ್ಪೈಕ್ ಶೂ ಹಾಕಿ ಅದೇ ರೀತಿ ಗೊರಸು ಎಳೆಯುವಾಗ ಅವನಿಗೆ ಗೊರಸು ಎಳೆದು ಬರಬೇಕು. ಅದಕ್ಕೆ ಜಂಪ್ ಹಾಕ್ಲಿಕ್ಕೆ ವ್ಯವಸ್ಥೆಗಳು ಸಿಗಬೇಕು. ಅಂತಹ ಕರೆಗಳಾಗಿರ್ಬೇಕು, ಸ್ಪಾಂಜಿನಾಗಿರ್ಬೇಕು, ಹದವಾದ ನೀರಿರಬೇಕು. ಕೋಣಗಳು ಕೂಡ ಓಡುವಾಗ ಒಂದೇ ನಮಗೆ ಅರ್ಥ ಆಗ್ತದೆ. ಅವರು ಫಸ್ಟಿಗೆ ಓಡಿಸಿದಾಗಲೇ ಹೇಳ್ತಾರೆ, ಕೋಣಗಳ ಯಜಮಾನರು ಸಂಘಟಕರು ಹೇಳ್ತಾರೆ, ಕರೆಕ್ಟ್ ನೀರು ಕಮ್ಮಿ ಉಂಟು ಅಥವಾ ಕರೆಯಲ್ಲಿ ನೀರು ಕಡಿಮೆ ಇದೆ, ಹೊಯ್ಗೆ ಸ್ವಲ್ಪ ಅಲ್ಲಿ ಇದಾಗಿದೆ, ಎಲ್ಲವನ್ನ ಒಂದು 2 ಸಲ ಓಟದಲ್ಲಿ ಬಂದು ಹೇಳ್ತಾರೆ.
ಮಾಡ್ತಾರೆ. ನಾವು ಫಸ್ಟ್ ಶುರುವಾಗಿ ಕಂಬಳದ ಸಂಘಟಕರು ವ್ಯವಸ್ಥೆಗಳನ್ನು ಮಾಡುವಂಥದ್ದು ಈಗ ಬೆಂಗಳೂರಲ್ಲಿ ಕೂಡ ಪ್ರಥಮವಾದ ನಿಗೆ ಇಡಬೇಕಾದದ್ದು ಕರೆ ಟ್ರ್ಯಾಕಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಬೇಕು. ನಂತರ ಕೋಣಗಳ ಯಜಮಾನರುಗಳಿಗೆ ಈ ಪ್ರಾಶಸ್ತ್ಯವನ್ನು ಇಟ್ಟರೆ ಮಾತ್ರ ಅಲ್ಲಿ ಕಂಬಳ ಸರಿಯಾಗಿ ಸುಗಮವಾಗಿ ಯಶಸ್ವಿಯಾಗಿ ನಡಿಬಹುದು ಅನ್ನುವಂಥದ್ದು. ಈಗ ಹೇಳಿದ್ರಿ ವ್ಯವಸ್ಥಿತವಾಗಿ ಇರಬೇಕು ಕರೆ ಅನ್ನುವಂಥದ್ದು. ಸೊ ಕರೆಯನ್ನು ಹೇಗೆ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆ ಏನೆಲ್ಲ ಹಾಕ್ತಾರೆ ಅಂದರೆ ಮಣ್ಣು ಮರಳು ಎಲ್ಲವನ್ನು ಹಾಕಬೇಕು, ಅದನ್ನು ಹೇಗೆ ಹಾಕ್ತಾರೆ, ಯಾವ ಪ್ರಮಾಣದಲ್ಲಿ ಹಾಕ್ತಾರೆ, ಮತ್ತು ಅದರ ಉದ್ದೇಶ ನೋಡಿ ಸರ್. ಈಗ ನಾನು ಈಗಾಗಲೇ ಹೇಳಿದೆ, ಕಂಬಳ ಮೊದಲು ಆಗುವಂಥದ್ದು ಗದ್ದೆಯಲ್ಲಿ. ಹೌದು, ಗದ್ದೆಯಲ್ಲಿ ಕೆಸರಲ್ಲಿ ಕೋಣ ಓಡ್ತಾ ಇತ್ತು. ಆ ನಂತರ ಸ್ವಲ್ಪ ಮುಂದೆ ಕಂಬಳ ಬಂದು ಆ ಟ್ರ್ಯಾಕಲ್ಲಿ ಓಡುವ ಪದ್ಧತಿ ನಿರ್ಮಾಣ ಆಯಿತು. ಆ ಟ್ರ್ಯಾಕ್ ಮಾಡುವ ಪರಿಣಿತರೇ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ನಮ್ಮ ಟ್ರ್ಯಾಕನ್ನು ಮಾಡುವವರು ಸರಪಾಡಿ ಅಪ್ಪು ಯಾನೆ ಜಾನ್ ಸಿಲ್ ಡಿಸೋಜ ಅಂತ ಅವರು ಅನೇಕ ಕರೆಗಳನ್ನು ಮಾಡಿ ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರು ಕೆಲವು ಕಡೆ ಕರೆಯನ್ನು ಮಾಡಿ ಈಗ 1 ತಿಂಗಳಿಂದ ಅಲ್ಲಿ ಅವರ ತಂಡ ಒಂದು ಪರಿಪೂರ್ಣವಾದ ಕೆಲಸ ಮಾಡ್ತಾ ಇದೆ. ಆ ಟ್ರ್ಯಾಕನ್ನು ನಾನು ನೋಡಿದಾಗೆ ಈಗ ಟ್ರ್ಯಾಕನ್ನು ಮಾಡುವಂಥದ್ದು ಒಂದು 2-3 ಫೀಟ್ ಡೀಪ್ ಮಾಡಿ ಆ ನಂತರ 2 ಸೈಡ್ಗಳಲ್ಲಿ ತಡೆಗೋಡೆಗಳನ್ನು ಮಾಡಿ ನಡುವಿಗೆ ಒಂದು 2 ಫೀಟ್ ಎತ್ತರದ ಒಂದು ಎತ್ತರವನ್ನು ಗೋಡೆಯನ್ನು ನಿರ್ಮಾಣ ಮಾಡಿ ಇದರಲ್ಲಿ ಮಾಡುವುದಕ್ಕೆ ಮುಂಚೆ ಇದನ್ನು ಗಟ್ಟಿ ಮಾಡುವುದಕ್ಕೋಸ್ಕರ ಶುರುವಿಗೆ ಹದವಾಗಿ ಮಾಡಲಿಕ್ಕೆ ಆ ಟ್ರ್ಯಾಕ್ ಮಾಡಿದ ಮಣ್ಣು ತೆಗೆದ ನಂತರ ಕ್ರಷರ್ ಹುಡಿ ಹಾಕಬೇಕು. ಅದಕ್ಕೆ ಕಲ್ಲಿನ ಕ್ರಷರ್ ಹುಡಿ ಅದೊಂದು 4 ಇಂಚು 5 ಇಂಚು ಮಾಡಿ ಅದಕ್ಕೆ ಗಟ್ಟಿ ಆಗಲಿಕ್ಕೆ ಇದು ಕಂಪ್ರೆಸರ್ ಹಾಕಿ ಆ ಕಂಪ್ರೆಸರಲ್ಲಿ ವಾಪಸ್ ಗಟ್ಟಿ ಮಾಡಿ ಆ ನಂತರ ನೀರು ಬಿಡಬೇಕು. ಆ ನಂತರ ನೀರು ಬಿಟ್ಟು ಮತ್ತೊಮ್ಮೆ ಗಟ್ಟಿ ಆಗುವ ಹಾಗೆ ಮಾಡಿಕೊಂಡು ಆ ನಂತರ ಒಂದು 4 ಇಂಚು ಹೊಯ್ಗೆ ಹಾಕಬೇಕು. ಹೊಯ್ಗೆ ಅಂದರೆ ಭಾರಿ ಕಲ್ಲಿರಬಾರ್ದು, ಭಾರಿ ಸಣ್ಣ ನಯವಾದ ಹೊಯ್ಗೆಯನ್ನು ಹಾಕಿ ಅದನ್ನು ತಯಾರು ಮಾಡುವಂಥದ್ದು. ಇದು ಪ್ರಕ್ರಿಯೆಗೆ ಒಂದೂವರೆ ತಿಂಗಳು ಕಡಿಮೆಯಾಗಿ ಬೇಕಾಗ್ತದೆ. ಈಗ ಬೆಂಗಳೂರಿನ ಕಡೆಗೆ ಸಣ್ಣ ಲೆಕ್ಕ 50 ಲಕ್ಷಕ್ಕಿಂತ ಮಿಕ್ಕಿ ಈಗಾಗಲೇ ವೆಚ್ಚವಾಗಿರ್ಬೋದು ಆಗಿರ್ಬೋದು ಅಂತ ಅಂದಾಜು. ಓಕೆ. ಸೊ ಹಾಗೆ ಮಾಡಿ ಅದನ್ನು ಹದ ಮಾಡಿ ನೀರು ನಿಲ್ಲಿಸಿ ಒಂದು 4 ಇಂಚು ನೀರು ನಿಲ್ಲಿಸುವಂಥದ್ದು. ಆ ನೀರು ನಿಲ್ಲಿಸಿ ಅದರಲ್ಲಿ ಓಡಿಸುವಂಥದ್ದು ಭಾರಿ ಸಾಫ್ಟಾಗಿ ಓಡಲಿಕ್ಕೆ ಅದಕ್ಕೆ ಮುಂಚೆ ಟ್ರಯಲ್ ಕಂಬಳ ಮಾಡಬೇಕು. 4-5 ಜೊತೆ ಕೋಣಗಳನ್ನು ಅದರಲ್ಲಿ ಓಡಿಸಿ ನೋಡಬೇಕು. ನಾವು ಕಂಬಳ ಸಂಘಟಕರೇ ಹೇಗಿದೆ, ಹಲಗೆಯನ್ನು ಹಾಕಬೇಕು, ಹಲಗೆ ಕೋಣಗಳನ್ನು ಅದರಲ್ಲಿ ಮೆಟ್ಟಬೇಕು ಫಸ್ಟಿಗೆ. ಆನಂತರ ಈ ವಿಭಾಗವನ್ನು ಮಾಡಿಕೊಂಡು ಪರಿಪೂರ್ಣವಾಗಿ ಕರೆಯ ನಿರ್ಮಾಣ ಆಗಬೇಕು. ಓಕೆ. ಅಂದರೆ ಕರೆಗೂ ಕೂಡ ಅಷ್ಟೇ ಒಂದು ಪ್ರಾಧಾನ್ಯತೆ ಇದೆ ಅನ್ನೋ ಪ್ರಥಮ ಪ್ರಾಶಸ್ತ್ಯವೇ ಕರೆಗೆ. ನಂತರ ಕಂಬಳ ಕೋಣಗಳ ಯಜಮಾನರು ಬರುವುದಕ್ಕೆ ಅವರಿಗೆ ಗೌರವಪೂರ್ವಕವಾಗಿ ಅವರನ್ನು ಕರಿಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕಂಬಳದ ಕೋಣಗಳ ಯಜಮಾನರು ಅಂತ ಹೇಳಿದರೆ ಆ ಭಾಗದ ಆ ಊರಿನ ಒಂದು ಮರ್ಯಾದೆಯಿಂದ ಅವರು ಮಾಡಿಕೊಂಡು ಬರುವಂಥದ್ದು. ಅದರಲ್ಲಿ ಅವರಿಗೆ ಬಹುಮಾನದ ವಿಷಯ ಅಲ್ಲ, ಅವರಿಗೆ ಒಂದು ಮರ್ಯಾದೆಯ ವಿಷಯ. ನಂತರ ಅವರಿಗೆ ಕೊಡುವ ಗೌರವದ ವಿಚಾರವಾಗಿ ಅವ್ರು ನೋಡಿಕೊಳ್ತಾರೆ. ಈಗ ಬೆಂಗಳೂರು ಕಂಬಳದಲ್ಲಿ ಕೂಡ ಅದೇ ರೀತಿ ನಡೀತಾ ಇದೆ ಅನ್ನುವಂಥದ್ದು. ಅದರಲ್ಲಿ ಸಿಗುವಂಥ ಬಹುಮಾನ ಕೂಡ ಅಷ್ಟೇ. ಅಂದರೆ ಹಿಂದಿನ ಕಾಲದಿಂದ ಬಂದಂಥ ಪದ್ಧತಿಯನ್ನೇ ಈಗಲೂ ಕೂಡ ಕೆಲವೊಂದು ಕಡೆ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ತಾವು ಹೇಳಿದರೆ ಆರಂಭದಲ್ಲಿ. ಸೊ ಅದಕ್ಕೆ ಇರುವಂತಹ ಮರ್ಯಾದೆ ಅಂದರೆ ಅಲ್ಲಿ ಓಟಗಾರನಿಗೂ ಅಷ್ಟೇ ಮರ್ಯಾದೆ ಸಿಗ್ತದೆ, ಕೋಣಗಳ ಯಜಮಾನರಿಗೂ ಅಷ್ಟೇ ಮರ್ಯಾದೆ ಸಿಗ್ತದೆ, ಜೊತೆಗೆ ಕೋಣಗಳಿಗೂ ಅಷ್ಟೇ ಮರ್ಯಾದೆ ಸಿಗ್ತದೆ. ಸೊ ಅದರ ಒಂದು ಸುಂದರತೆಯನ್ನು ನೀವು ಹೇಳೋದಿದ್ರೆ ನೋಡಿ. ಈಗ ನಾನು ಹೇಳಿದಾಗೆ ಕಂಬಳದ ಕೋಣಗಳ ಯಜಮಾನರು ಬಹುಮಾನಕ್ಕಾಗಿ ಬರುವಂಥದ್ದಲ್ಲ. ಅವರು ಬರುವಂಥದ್ದು ಆ ಕಂಬಳದಲ್ಲಿ ಅವರಿಗೆ ಒಂದು ಮರ್ಯಾದೆಯಾಗಿ, ಅಥವಾ ಹೆಚ್ಚಿನವರು ಬಹುಮಾನವೇ ಮುಖ್ಯವಲ್ಲ, ನನ್ನ ಕೋಣ ಓಡಬೇಕು, ನನ್ನ ಕೋಣ ಗುರಿ ಅಂದರೆ ಪೈಪೋಟಿಯಲ್ಲಿ ಓಡಬೇಕು, ಸೋತ್ರು ತೊಂದರೆ ಇಲ್ಲ. ಓಡುವಾಗ ಯಾವುದೇ ರೀತಿಯ ತಪ್ಪುಗಳಲ್ಲಿ ಅದು ಹಿಂದೆ ಬೀಳಬಾರ್ದು. ಕೋಣಗಳು ಸೋತ್ರೂ ಕೂಡ ಅವರಿಗೆ ಅಷ್ಟು ಬೇಸರ ಆಗುವುದಿಲ್ಲ. ತಪ್ಪುಗಳಲ್ಲಿ ಸೋತ್ರೆ, ಓಟಗಾರನಿಂದ ತಪ್ಪಿನಿಂದ ಸೋತ್ರೆ, ತನ್ನ ಕೋಣಗಳ ತಪ್ಪುಗಳಿಂದ ಸೋತ್ರೆ, ನಾನು ಎಲ್ಲಿ ಎಡವಿದ್ದೇನೆ, ನಾನು ಎಲ್ಲಿ ತಪ್ಪಿದ್ದೇನೆ, ನಾನು ಯಾವ ರೀತಿ ಇದನ್ನು ಮಾಡಬಹುದಿತ್ತು, ನಾನು ಇನ್ನು ಮುಂದಿನ ಕಂಬಳಕ್ಕೆ ಯಾವ ರೀತಿಯ ತಯಾರಿ ನಡಿಬೇಕು, ಅಲ್ಲಿ ಜಾಗೃತನಾಗ್ತಾನೆ. ಅದಿದ್ರೆ ಮಾತ್ರ ಯಜಮಾನ ಪರಿಪೂರ್ಣವಾಗಿ ಯಜಮಾನ. ಒಂದು ಕಂಬಳಕ್ಕೆ 2 ಕಂಬಳಕ್ಕೆ ಕೋಣಗಳನ್ನು ಕಟ್ಟೋ ವಿಚಾರ ಅಲ್ಲ. ಪ್ರತಿಯೊಂದು ಕಂಬಳಕ್ಕೆ ಹೋಗಿ ಆ ಕಂಬಳದಲ್ಲಿ ತನ್ನ ಕೋಣಗಳ ವೈಫಲ್ಯತೆ ಏನು, ತನ್ನ ಕೋಣಗಳು ಓಡುವಲ್ಲಿ ಎಲ್ಲಿ ತಪ್ಪಿದ್ದಾವೆ, ಓಟಗಾರನಿಂದ ತಪ್ಪಿದವ, ಓಟಗಾರನ ಧ್ವನಿಗಳಿಲ್ಲದೆ ತಪ್ಪಿದವ, ಅಥವಾ ಓಟಗಾರನ ಓಟ ಸರಿ ಇಲ್ಲದೆ ತಪ್ಪಿದ್ದವ, ಅಥವಾ ನನ್ನ ತಪ್ಪುಗಳಿಂದ ತಪ್ಪಿದ್ದವ, ಕೋಣ ಬಿಡುವವರಿಂದ ತಪ್ಪಿದ್ದವ, ಎಲ್ಲಿ ಅಂತ ಅರ್ಥ ಮಾಡಿಕೊಳ್ತಾನೆ. ಯಾಕಂತ ಹೇಳಿದ್ರೆ ಕೋಣಗಳ ಯಜಮಾನ ಮಲಗಿರುವುದಿಲ್ಲ, ಅವ ಕೂಡ ಕರೆಯಲ್ಲೇ ಇರ್ತಾನೆ. ತನ್ನ ಯಾವ ರೀತಿಯ ತಪ್ಪುಗಳಿಲ್ಲದೆ ತನ್ನ ಕೋಣ ಸೋತ್ರೆ ಅವನಿಗೆ ಅಷ್ಟು ಬೇಸರ ಆಗುವುದಿಲ್ಲ. ತನ್ನ ತಪ್ಪುಗಳಿಂದ ಅಥವಾ ಸಂಘಟಕರ ತಪ್ಪುಗಳಿಂದ ಅಥವಾ ತೀರ್ಪುಗಾರರ ತಪ್ಪುಗಳಿಂದ, ಕೋಣ ಬಿಡುವವರ ತಪ್ಪುಗಳಿಂದ, ಕೋಣಗಳ ವೈಫಲ್ಯತೆಯಿಂದ ತಪ್ಪುಗಳಾದರೆ ಭಾರಿ ಬೇಸರವನ್ನು ಪಡೀತಾನೆ.
ಹೌದು. ಅದು ಮುಂದಿನ ಕಂಬಳಕ್ಕೆ ತಯಾರಾಗಬೇಕು ಹೇಗೆ ಅಥವಾ ಏನು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಅನ್ನೋದು ತಿಳಿದುಕೊಳ್ಳೋದಕ್ಕೆ ಅದು ಒಂದು ಈ ಹಿಂದಿನ ಕಂಬಳ ಹೌದು, ಅಥವಾ ಕುದಿ ಕಂಬಳಗಳು ಅದು ಸಾಕ್ಷಿ ಆಗ್ತದೆ, ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಧನ್ಯವಾದಗಳು ಸರ್. ಒಂದಷ್ಟು ಕಂಬಳದ ಬಗ್ಗೆ ಮಾಹಿತಿ ಇಲ್ಲದವರಿಗೆ ಅದರ ಬಗ್ಗೆ ಒಂದಷ್ಟು ಪರಿಚಯವನ್ನು ಕೊಟ್ಟು ಅವರು ಕೂಡ ತಿಳಿದುಕೊಳ್ಳುವಂಥ ವಿಚಾರಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ತಮ್ಮ ಮೂಲಕ ಇನ್ನೊಂದಷ್ಟು ಜನರಿಗೆ ಕಂಬಳದ ಪರಿಚಯ ಆಗಲಿ ಅನ್ನೋಂಥದ್ದು ನಮ್ಮ ಆಶಯ ಕೂಡ. ಈ ಸುದ್ದಿ ಮಾಧ್ಯಮದ ಮೂಲಕ ಕಂಬಳಕ್ಕೆ ಇನ್ನಷ್ಟು ವ್ಯವಸ್ಥೆಗಳನ್ನು ಪ್ರಾಶಸ್ತ್ಯವನ್ನು ನೀಡಿಕೊಂಡು ನಿರಂತರವಾಗಿ ಕಂಬಳದ ಬಗ್ಗೆ ತಾವುಗಳು ಮಾಡ್ತಾ ಇದ್ದೀರಾ. ಇದನ್ನು ಇನ್ನಷ್ಟು ಮಾಡುವಾಗೆ ದೇವರು ನಿಮಗೆ ಅನುಗ್ರಹ ಮಾಡಲಿ, ಇನ್ನಷ್ಟು ಜನ ಕಂಬಳದ ಬಗ್ಗೆ ತಿಳಿದುಕೊಳ್ಳುವಾಗೆ ಆಗಲಿ ಅಂತ ತಮಗೆ ನನ್ನ ಶುಭವನ್ನು ಹಾರೈಸ್ತೇನೆ. ಇದಿಷ್ಟು ಕಂಬಳ ಅಂದರೆ ಏನು, ಕಂಬಳದ ಸ್ವರೂಪ ಏನು, ಅದರಲ್ಲಿರುವಂತಹ ವಿಧಗಳೆಷ್ಟು ಅನ್ನುವಂತಹ ಬಗ್ಗೆ, ಕಂಬಳದ ಬಗ್ಗೆ ಒಂದಷ್ಟು ಜ್ಞಾನವನ್ನು ಹೊಂದಿರುವಂತಹ, ತಿಳುವಳಿಕೆಯನ್ನು ಹೊಂದಿರುವಂತಹ ಉದ್ಘೋಷಕರು, ತೀರ್ಪುಗಾರರು ಆಗಿರುವಂತಹ ನಿರಂಜನ್ ರೈ ಮಠಂತಬೆಟ್ಟು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ಮಾಹಿತಿಗಳು. ಸೊ ಈ ಮೂಲಕ ಕಂಬಳದ ಬಗ್ಗೆ ಎಲ್ಲರಿಗೂ ಒಂದಷ್ಟು ಮಾಹಿತಿ ತಿಳಿದು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂಥ ಕಂಬಳಗಳು ಜೊತೆಗೆ ತುಳುನಾಡಿನಲ್ಲಿ ನಡೆಯುವಂಥ ಕಂಬಳವನ್ನು ಆಸ್ವಾದಿಸಿ ಆನಂದಿಸಿ ಅನ್ನುವಂಥದ್ದನ್ನು ಹೇಳ್ತಾ, ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.